ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಿಳಾ ಕೈಗಾರಿಕಾ ತರಬೇತಿ ಸಂಸ್ಥೆ ಉಜಿರೆಯಲ್ಲಿ ಆಯುಧ ಪೂಜೆಯ ಪ್ರಯುಕ್ತ ಕಂಪ್ಯೂಟರ್ ಹಾಗೂ ಫ್ಯಾಷನ್ ಡಿಸೈನ್ ವೃತ್ತಿಯ ವಿದ್ಯಾರ್ಥಿನಿಯರು ತಮ್ಮ ಪ್ರಯೋಗಶಾಲೆಯ ಜತೆಗೆ ಸಂಸ್ಥೆಯ ಹೊರ ಹಾಗೂ ಒಳಗಿನ ಆವರಣವನ್ನು ಸ್ವಚ್ಛಗೊಳಿಸಿದರು. ಆಡಳಿತ ಮಂಡಳಿಯ ಸಹಕಾರದಿಂದ ಪ್ರಾಂಶುಪಾಲರು, ಕಿರಿಯ ತರಬೇತಿ ಅಧಿಕಾರಿಗಳು ಮತ್ತು ವಿದ್ಯಾರ್ಥಿನಿಯರೊಂದಿಗೆ ಸೇರಿ ನವರಾತ್ರಿಯ 9ನೇ ದಿನ ಆಯುಧ ಪೂಜೆಯನ್ನು ವಿಜೃಂಭಣೆಯಿಂದ ಆಚರಿಸಿದರು. ಈ ಸಂದರ್ಭದಲ್ಲಿ ರಂಗೋಲಿ ಹಾಕಿ ದೀಪಾಲಂಕಾರ ಮಾಡಿ ನಂತರ ಶ್ರೀ ಶಾರದೆ, ಶ್ರೀ ದುರ್ಗೆ, ಶ್ರೀ ಮಂಜುನಾಥೇಶ್ವರ ಸ್ವಾಮಿ, ಶ್ರೀ ಜನಾರ್ದನ ಸ್ವಾಮಿ ಮತ್ತು ಶ್ರೀ ಗಣೇಶನ ಛಾಯಾಚಿತ್ರ ಇಟ್ಟು ಅರ್ಚಕರ ಸಹಕಾರದಿಂದ ದೇವರನ್ನ ಪೂಜಿಸಿದರು. ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿನಿಯರು ದೇವರ ಸ್ತುತಿಯನ್ನ ಹಾಡಿದರು. ಕೊನೆಗೆ ದೇವರ ಪ್ರಸಾದವನ್ನ ನೀಡಿ ಕಾರ್ಯಕ್ರಮ ಕೊನೆಗೊಳಿಸಿದರು.